ಮಾತಿರುಗಳ ಸೊಲ್ಮೆಲು ಸಪ್ತಸಾಗರ ಪರ್ಯಂತಂ ತೀರ್ಥಸ್ನಾನ ಫಲಂ ತೂಯತ್ ಗುರುಪಾದ ಪಯೋ ವಿಂದೋಹ ಸಹಸ್ರಂ ಸೇನ ತತ್ಫಲಂ ಪಂಪಿನಂಜಿ ಪಾತೆರ ಸಂಸ್ಕೃತಡು ಬರ್ಕೊಂಡು ಐತ ಅರ್ಥ ಐತೆ ಏಳು ಕಡಲಿಡು ನಮ್ಮ ಮೀಪಿನೆಡ್ದಲ ಹೆಚ್ಚ ಪುಣ್ಯ ವೈಟ ತಿಕ್ಕೊಂಡು ಪಂಡ ಗೇನದ ಬರವು ಕಲ್ಪಯನಂಚಿತ್ತಿನ ಗುರುನ ಪಾದನು ದೆಕ್ಕಿನಂಚಿತ್ತಿನ ನೀರಿಡು ಅಂದಂಜಿ ಅರ್ಥ ಅಂಚಿತ್ತಿನ ಪವಿತ್ರವೈನ ಸ್ಥಾನಮಾನನು ನಮ್ಮ ದೇಶ ನಮ್ಮ ನೆಲ ನಮ್ಮ ಸಂಸ್ಕೃತಿ ಗುರುಕುಲ್ನ ಕಲೆ ಕೊಡ್ತಂಡು ಅಂಚಂದು ಗುರುನ ಬಗ್ಗೆ ಟೀತು ದಾಗೆ ಅನ್ ಪಾತ್ರ ಕತೆ ಮಲ್ತೊಂದುಲ್ಲ ಅಂದ್ರೆ ನಿಕುಲು ಅಂದಾಜು ಮಲ್ಪರ್ಯಾವ ಬಂದಲಿ ನೀ ಎನ್ನ ಒತ್ತ ಕುಲ್ದೇರು ಒಂಜಿ ಗುರು ಎಂಕ್ಲ ವಿದ್ಯಾ ಕಲ್ಪಾದಿನ ಗುರು GMR ಪನ್ಪಿನೊಂಜಿ ಪುದರ್ಡ್ ಬಾರಿ ಮಾನಾದಿಗೆಂದು ಎತ್ತೊಂದಿನಾರು ಹುಷಾರ್ನ ಪುದರ್ ಪಂಡ ಹೆಚ್ಚಿನ ಕಲೆ ಗೊತ್ತಾವಂದು ಗಾಣದ ಮೂಲೆ ಮಡಬಡಿಂತಾಯ ರಾಮಕೃಷ್ಣ ಪನ್ಪಿನ ಪುದರ್ ಆಂಡಾರು ಸುರತ್ಕಲ್ದ ಗೋವಿಂದದಾಸ ಕಾಲೇಜಿಡು GMR ಪಂದೆ ಮಾತೆರಿಗ್ಲ ಪೊಲ ಬಿತ್ತಿನಾರು ಇನಿಕನಗ ಸಾವಿರ ಸಾವಿರ ಜನಕ್ಕೆ ಗೇನದ ಬರವನ್ನು ಕಲ್ಪಾದು ಬದುಕದ ಸಾರ್ಥಕತೆಯನ್ನು ತೂದು ವಿಶ್ರಾಂತ ಜೀವನವನ್ನು ಮಲ್ತೊಂದಿಲೇರು 81ನೇ ಪ್ರಾಯಡುಲೆರು ಬಂದುಲೆ 25 ವರ್ಷದ ದುಂಬು ಎಂಕ್ ಕಲ್ಪನಾಗಾರ ಎಂಚೆತ್ತರ ಇನಿಕ್ಲ ಅಂಚೆನೆ ತೋಜೊಂದುಲೇರು ಅಂಚಿತ್ತಿನ ಎನ್ನ ಗುರುಕ್ಲು GMR ಮೆರೆನು ನಮ್ಮ ಟಿವಿದ ನೂದು ಕೈತಲ್ದ ಜವಣೇರು ಪನ್ಪಿನ ಈ ಲೇಸದ ಭಿನ್ನದಿಗದ ಪೀಠೋಗರೇನು ಬಾರಿ ಭಕ್ತಿಡು ಗೌರವಡು ಎದುಕೊನೊಂದು 21 ಪ್ರಾಯ ಪನ್ಪೇರು ಎಂಕಂತೂ ಯಾನ್ ಕಲ್ತೊಂದುಪ್ಪುನ ಪೊರ್ತುಡು 25 ವರ್ಷದ ದುಂಬು ಎಂಚ ತೋಜೊಂತಾರ ಅಂಚೆನೆ ತೋಜೊಂದೊಲ್ಲಾರು ನೆತ್ತ ಒಂಜಿ ಗುಟ್ಟು ಪನೊಲೆ ಸರ್ ಸುರುಕ ಒಂದು ಎಂಚ ಸಾಧ್ಯ ಮನುಷ್ಯ ಏಜ್ ಏಜ್ పోందుప్పుడు ಅಂಡ ಈ ದೇಹ ಈ ಮನಸ್ಸು ರಡ್ಡೆಕ್ಲ ಒಂಜಿ ಚಿರಯವ್ವನ ಅವು ಮೇನಿಂಚಿನ ಬಣ್ಣ ನಂಗೆ ಒಂಜಿ ಆತ್ಮ ಸಂತೋಷ ಬೋಡು ಬುಕ್ಕೆಂಚಿನ ಬಂದಾಗ ನನಗೆ ಇನ್ನು ಬುಕ್ಕರಿನ ಬಗ್ಗೆ ಅತೃಪ್ತಿ ಅಸಹನೆ ಪೆರಬಲ್ಲಿ ಮೇಯ್ನ್ ಅವು ಅದು ಕಾಲೇಜ್ ನಾನು ಬಾರಿ ಜೋದ ಲೆಕ್ಚರ್ ಅಂತ ಅರಿತೀನಿ ನಿಂಗೆ ಗೊತ್ತು ನಿಂಗೆ ಇಚ್ಚಪ್ಪ ಜೋರು ఉందది అంటే కాంట్ హెల్ప్ ఇట్ అవి అప్ప జోరు బోడు ఆ జోక్ల నుంచి సరిదారి కొనవరుందండ ನಮ್ಮ ಒಂಥ ಜೋರೇ ಬೋಡು ಜೋರಿತನ ಮಾತು ಹಾಕ್ಲಿಕ್ಕೆ ಅರ್ಥ ಆವಂದ ಲೇಪಂಡ ಜೋಕ್ಲಿಗೆ ಅಪ್ಪಗ ತಿಳುವಳಿಕೆ ಇಜ್ಜಂದ್ರೆ ಟೈಮ್ ಅವು ಹಾಕ್ಲಪ್ಪ ತಿಳುವಳಿಕೆ ಒಪ್ಪುಜಿ ಏನೇ ಗೊತ್ತುಂಡು ನಾನು ಪನೋಡುಂದಿ ಖಂಡಿತ ಖಂಡಿತ ಅವಂತರ ಪಜ್ಜಿ ಗೋಡೆದಲ್ಲ ಅಂದು ಕಲ್ಲದಕ್ಕಂಡ ಅಂಟು ಕುಲ್ಲೋಡು ಅಂಚಿನ ಒಂಜಿ ಕಾಲ ಇತ್ತುಂಡು ಇತ್ತೆ ಬದು పోతుండు ಈತೆ ಬದಲಾತಂಡು ಮಸ್ತ್ ಆ ಕಾಲೋಡು ಎನ್ನ ವಿದ್ಯಾರ್ಥುలు ఏం చేస్తారు పండగ ಪ್ರೀತಿ ವಿಶ್ವಾಸ ದೇವತ ಕಾಲಿತ್ತಾರೆ ಸರ್ ಎನ್ನು ಕುಡೊಂಜಿ ಪ್ರಶ್ನೆ ಬಾರಿ ಪವಿತ್ರವಾಯಿನ ಒಂಜಿ ಕ್ಷೇತ್ರ ಪಂಡ ಅವು ಗುರು ಕ್ಷೇತ್ರ ಅಂದೆ ದಾಯಗಿರು ಗುರು ಅವಡುಂದೆ ಸುರುಟೆ ತೀರ್ಮಾನ ಮಲ್ತಿರ್ತಾರ ಅವಲ ಇಂಗ್ಲೀಷ್ ಬಾರಿ ಶೋಕದ ಇಂಗ್ಲೀಷ್ ಅಂತ ಮಾತೆಲ್ಲ ಪನ್ನಂತಾರ ಅವು ಎನ್ನ ಪಪ್ಪ ಅರೆ ವಸ್ತು ಎಂಜಿನ ಬಂಡ ಈ ಮಾಸ್ತವರಣಿ ದಾ ಹೇಗೆಂಡೆ ಯಾನೆಲ್ಲ ಮಾಸ್ಟಾಯಿತ್ತೆ ನಮ್ಮೆಲ್ಲ ಮಾಸ್ಟಾಯಿತೀರು ಆ ಪರಂಪರೆ ಒಬ್ಬರು ಹುಡುಗನು ಎಲ್ಲ ಪಳ್ಳ ಇತ್ತೀರು ಆರು ಪ್ರೊಫೆಸರ್ MA PhD ಮಲ್ತಿನಾರು ಅన్నీ ಉಳ್ಳಾರ್ತ ಯಾವತ್ತ ಅವಡು ಆ ಎಲ್ಲ ಒಂಜಿ ಪ್ರೊಫೆಸರ್ ಈಲೊಂಜಿ ಪ್ರೊಫೆಸರ್ ಅವಡು ಅದು ಮುಗಿ ಅದು ಎಂಕ್ಲೊಂಜಿ ಎಜುಕೇಷನ್ದ ಒಂಜಿ ತಳ ಅದಿ ಹೇಳೋಕ ಮಿತ್ತು ಮಿತ್ತು ಬತ್ತೆ ಎಂಚಿರೋದು ಎಂಕೆ ಗೊತ್ತುಜಿ ಎಂಚೆ ಬತ್ತೆ ಓಡಿ ಬತ್ತೆ ಏರೇನು ಮತ್ತು ಸಹಕಾರ ಸಿಕ್ಕುದು ಎಂಕೆ ಗೊತ್ತುಂಟು ಆ ಒಂಜಿ ಕ್ಷೇತ್ರೋಡು ಮಲ್ದಿನಂಚಿತ್ತಿನ ಖಂಡಿತವಾದ್ಲ ಒಂಜಿ ಕಟ್ಟಿಟ್ಟು ಸೇವೆ ಒಂಜಿ ಕಟ್ಟಿಟ್ಟು ಮಲ್ಲ ಒಂಜಿ ತ್ಯಾಗ ಆ ಒಂಜಿ ಕಲ್ಪಾದಿನಂಚಿತ್ತಿನ ಪುರ್ತದ ಈರ್ನ ಸೇವೆ ಅಂತ ನನಗೆ ನೆನೆವರಿಕೆ ಮಲ್ತನಾಗ ಎಂಚ ಅವನು ಖುಷಿ ಕೊರ್ಕೊಂಡೆ ಹೆಂಗೆ ಖುಷಿ ಕೊಡ್ತುಂಡು ನನ್ನ ಕ್ಯಾರಿಯರ್ ಹೆಂಗೆ ಬಣ್ಣಾತು ಖುಷಿ ಕೊಡ್ತುಂಡು ಅದು ಮುಲ್ಪ ಬಿಡ್ತೇನೆ ಸುಂಕದ ಗಟ್ಟೆ ಪೋಯಿ ಅವರೊಂದು 6 ವರ್ಷ ಪ್ರಿನ್ಸಿಪಾಲ್ ಅದೈತೆ ಅವು ಬುಕ್ಕಲ ಹೆಂಗೆ ಒಂಜಿ ರೀತಿ ನಿರಂಜನ ಸ್ವಾಮಿಗಳು ಖಂಡಿತ ಅವ್ರಿಗೆ ಭಾರಿ ಪ್ರೀತಿ ಮಾಡ್ತಾರೆ ಅಂಜಿನ ಪ್ರೀತಿ ಓಲ್ತಿಕ್ಕದಿ ಒಂಜಿ ಶಿಸ್ತುಗೆ ಬಾರಿ ಮಾನ್ಯತೆ ಕೊರಂತಾರ ಪ್ರಾಧಾನ್ಯತೆ ಕೊರಂತ ಖಂಡಿತ ಅಂದೆ ఒక ಸರ್ತ ಜೀವಲ ಸರ್ತ ವೈಟಲ ಏಪಲ ಬಗ್ಗದಿನಂತೆ ಏರೆಗ್ಲ ಬಗ್ಗದಿ ಒಯ್ಟ್ಲ ಬಗ್ಗದಿ ಇಂಚ ನಡಪುರಗಲ್ಲ ಅಂಚನೆ ಏನು ಎನ್ನ ಪ್ರಿನ್ಸಿಪಾಲ್ಗೆ ಬಗ್ಗದಿ ಎನ್ನ ಜವಾಬ್ದಾರಿ ಎಂಚಿನ ಗೊತ್ತಿದ್ದವು GK ಇರ್ತಾರೆ ಹೆಂಗೆ ಪ್ರಿನ್ಸಿಪಾಲ್ ಆಯ್ತಾರೆ PK ಮೊಯ್ಲರ್ ಇರ್ತಾರೆ ಅರ್ಲೆ ಹೆಂಗೆ ಪ್ರಿನ್ಸಿಪಾಲ್ ಆಯ್ತಾರೆ ಅಂಡ್ ಯಾರು ಏರೆಗ್ಲ ಬಗ್ಗದಿ ಜಿಕರ ಯಾರು ಬಾರೋ
ಇಂಚೆಲ್ಲ ಲೆಪ್ಪನ ಜಾತಿ ಮೊಯ್ಲೇನ ರವಿಯಲ್ಲಿ ಗೊತ್ತುಂಡತ್ತ ಖಂಡಿತ ಒಯ್ಟೆಲ್ಲ ಪುರ್ಸೊತ್ತು ತಿಕ್ಕಂಡೆಲ್ಲ ಹಾಳು ಮಲ್ಪನಾರತ್ತೀರ ಪೊರ್ತುನು ನಾನು ಯಾಂತು ಲೆಕ್ಕೊಡು ಐಟ ಗೋವಿಂದಸೂರು ಕಾಲೇಜ್ ಹುಡುಕನಲ್ಲ ಅಂಚೇನೆ ಪುಸ್ತಕದ ಅಂಗಡಿ ಇತ್ತು ಐಟ ಕುಲು ಅಂತಾರೆ ಇಲ್ಲದ ಕೆಲಸ ಮಲ್ತಂತಾರೆ ಅವೇನು ಪೂರ ನೆನಪು ಮಲ್ತಾಗ ದಾದ ಪಂಡ್ರೆ ಬೇಕು ಪೆತ್ತೈತೆ 4-5 ಪೆತ್ತೈತೆ ಅಲ್ವಾ 3 ಪೆತ್ತ ಚಾಕರಿ ಕಿದತೆ ಕೆಲಸ ಬಂತು ಐತೆ ಗುರಿ ಒಂದಿತ್ತೆ ಹೀರೆ ಗುರಿ ಒಂದಿತ್ತಾರಪ್ಪ ಒಂದು ಅಲ್ಲ ಎಲ್ಲ ಎರಡು ಜನ ಎಂಕ್ಲು ಅವು ಮಂತ ಆಯ್ತ ಮುಕ್ಕ ಕಿದತ್ತ ಕೆಲಸ ಹೀರೆ ಗೊತ್ತುಂಡು ಹಳ್ಳಿದಾರೆ ಖಂಡಿತ ಪೂರ ಕೆಲಸ ಎಲ್ಲ ಮಾಡ್ತೇವೆ ಅಂದ ಪೆತ್ತದಕ್ಕೂ ನಡೆದು ಇದು ಅಡಿಪುರಾಡಿ ಮಟ್ಟ ಪೂರ ಮಾಡ್ತಾ ಐತೆ ಅಂತ ಇಲ್ಲ ದಿನಚರಿ ಎಂಚ ಶುರು ಒಂದು ದಿನ ಎಂಚ ಶುರು ಒಂದು 7 ಗಂಟೆ ಎಲ್ಲ ಕೊಂದಿರ್ತಾರೆ ದಾದಾಪುರ ಮಲ್ತು ಅಂತಾರೆ ಆಯ್ತು ಸೋಮಾರಿ ಅನ್ನು ಅದೇ 5:30 ಅಂತಾರೆ ಸೋಮಾರಿ ಎಂಚ ಅಂಚತ್ತು ಸಾಧಾರಣ ಮಾಸ ನಕಲು ಬಂದ 4 ಗಂಟೆ ಲೆಕ್ಕದು ಕೆಲಸ ಮಾಡ್ಬಿಡು ಅವು ಪೆತ್ತದ ಸೇವೆ ಮಾಡ್ಬಿಡು ನಕಲು ಒಂದೇ ಸೋಮಾರಿ ಆಗಲ್ಲ ಮಲ್ತು ಅಂತಾರೆ ಕೆಲಸ ಬುಡ ಬಹುಶಃ ಈರ್ ಪಂಪಿನ ತೂನಾಗ ಈರ್ನ ಈ ಆರೋಗ್ಯದ ಪಿರೋಡು ಈರ್ನ ಯಶಸ್ಸದ ಪಿರೋಡು ಈರ್ನ ಯಜಮಾನಿನ ಪಾತ್ರ ಭಾರಿ ಮಲ್ಲ ಉಂಡು ಖಂಡಿತ ಉಂಟು ಐಕ್ರೆಡ್ ಪಾತ್ರ ನೆಚ್ಚಿ ಒಂಜಿ ಅಲ್ಲಿನ ಗೈಡೆನ್ಸು ಬುಕ್ಕೊಂಜಿ ಪ್ರೀತಿ ಆ ಜಂದಿನ ಪ್ರೀತಿ ಎಪ್ಪೋಗ್ಲ ಆ ಮಟ್ಟಿಗೆ ಲಕ್ಕಿ ಬಂದೈತೆ ಯಾರು ಭಾರಿ ಲಕ್ಕಿ ಆ ಮಟ್ಟಿಗೆ ಸರ್ ಇತ್ತೆ ಈರ್ ದುಮ್ಮಿ ಅನೆಕಡರ ಪಂಡೆ ಒಂಜಿ ನಿಮಿಷಲ ಮನ್ಪಂದೆ ಕುಲುನಾರತ್ ಇತ್ತೆ ನಿವೃತ್ತ ಜೀವನಡು ಇತ್ತೆ ದಾರಜಿ ಇತ್ತೆ ಬಂಗಂದ ಶಸ್ತ್ರ ಸನ್ಯಾಸ ಬಂಗಂದ ಅಪ್ಪಜೆ ಆತ ಒಂದು ಕೆಲಸ ಮಾಡ್ತು ಅಂತೀರ ಬರಾಪಜಿ ದೈಹಿಕ ಶಕ್ತಿ ಲಜ್ಜಿ ಕಂಚಿನ ಸಂದರ್ಭ ಕಡಿಮೆ ಆತನಿತ್ತೆ ಬುಕ್ಕಿತ್ತೆ ರಾಯರ್ ಬರ್ಪೇರು ರಘುರಾಮ್ ರಾಯರ್ ಎಂಕ್ಲು ಪಾತ್ರ ಒಂದು ಕುಲ್ಲುವ ಕುಡಂಜಿತ್ತೆ ಈರ್ನ ಬಗೆಟ್ಟು ಕೇಂಡೆ ಆಧ್ಯಾತ್ಮದ ಬಗೆಟ್ಟು ವಿಶೇಷವಾದ ಈರು ಒಂದೊಂದುಲ್ಲಾರಂಚಿ ಒಯ್ತೊಂದುಂಡು ಆಧ್ಯಾತ್ಮ ಅವು ಹತ್ತು ಪಯ್ಯಾನು ಬೇಪಂಡ ಎನ್ನ ಪಪ್ಪಟ್ಟು ಬತ್ತಿ ನಾವು ಆರು ಪುರಾದೃಷ್ಟಿ ಕೂಡ ಎಂಕ್ಲನೇ ದೇವಸ್ಥಾನ ಉಂಡು ಸಿದ್ಧಿವಿನಾಯಕ ದೇವಸ್ಥಾನ ಅಂದೆ ಅವರು ಪಂಚಪೂಜೆ ಅವಡು ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥೋ ಮಹೇಶ್ವರ ಅಂದು 5 ದೇವರ ಪೂಜೆ ಅವಡವಳು ಅವಳೇ ನಮ್ಮೇಲೆ ಪೂಜೆ ಉಂಟು ಇದ್ದೀನಿ ಫಸ್ಟ್ 5 ಕಾರಿಗೆ ತೀರುದಿಂದ ಯಾನ್ ಎಂಕ್ ಮಂತ್ರಗಲ್ಪ ಯಾನ್ ಮಾಡ್ತೊಂದಿತ್ತೆ ಇತ್ತನ್ನು ಮೆಗ್ಗಿ ಮಾಡ್ತೊಂದು ಆಧ್ಯಾತ್ಮ ಬೊಕ್ಕ ಆರೋಗ್ಯ ಒಂದು ಎಂಚ ಆಧ್ಯಾತ್ಮದ ಮಹಾವಲ್ಲ ಸಂಗತಿ ಅಂತ ಆಲೋಚನೆ ಆರೋಗ್ಯದ ತಾಳೆ ಗುಲ್ಲ ಆತಿ ಮತ್ತೆ ಶುಗರವು ಮತ್ತೆ ಸಫರ ಏನು ಈರ್ ಕಲ್ಪಾದಿನ ಶಿಷ್ಯರ್ನ ಕೊಲು ಇನ್ನು ಮಲಮಲ್ಲ ಸ್ಥಾನಡು ಒಳ್ಳೆಯರು ಅಕಲೆಂತೂ ಗಿರಿಗೆ ಎಂಚ ಖುಷಿ ಹಾಕೊಂಡು ನಿಜವಾಗ ಖುಷಿ ಹಾಕೊಂಡು ಎಂಗ್ಲು ಕಲ್ಪನ ಸಾರ್ಥಕ ಅನ್ನೊಂದು ಕೆಲವು ಬರ್ಪೇರು ಅಪರೂಪರು ಬರ್ಪೇರು ಬೊಂಬೆಳಿ ಬರ್ಪೇರು ದುಬ್ಬೆಳಿ ಬರ್ಪೇರು ಮತ್ತು ಪಾತ್ರದ ಹೋಗ್ಪೇರು ಅಂಜಿ ಇಂಚ ಪರಿವರ್ತನೆ ಬಂದ್ಪಿನವು ಜಗತ್ತದ ನಿಯಮ ಶ್ರೀಕೃಷ್ಣ ಪರಮಾತ್ಮನೆ ಆವಡೆವು ದುಂಬುಡು ಗುರುಕುಲ ಇತ್ತ ನೀಡ್ತಕ್ಕ ಒಂಜಿ ವ್ಯವಸ್ಥೆ ಬದಲಾಂಡಿ ಇತ್ತೆ ಕುಡಲಾತ್ ತಿರ್ತು ಪೋವೊಂದುಂಡು ಶಿಕ್ಷಣ ವ್ಯವಸ್ಥೆ ಅಂತ ಬಂತೀರಿ ಈ ಒಂಜಿ ಗುರುವಾದ ಪೂರ ಉಂಡು ಶಿಕ್ಷಣ ವ್ಯವಸ್ಥೆ ಎಲ್ಲ ದಾಲ ಹಾಳಾತಿಜಿ ಆತಿ ನಮ್ಮ ಆ ಶಿಕ್ಷಣ ವ್ಯವಸ್ಥೆಯನ್ನು ನಮ್ಮ ಪರಿಪಾಲನೆ ಸೋತದ ಸೋತ ಬಣ್ಣಕ್ಕೆ ಬೊಡ್ಚಿತ್ತು ಊಲ ಬೊಡ್ಚಿ ಆ ಟೈಪ್ ಬರೇ ಕಮರ್ಷಿಯಲ್ ಖಾಲಿ ಒಂಜಿ ಕೆಲಸ ಹೋಗುವಾಡದ ಕಲ್ಪನಂಚಿನ ಸ್ಥಿತಿ ನಮ್ಮಲ್ಲ ಅಂದು ಜ್ಞಾನ ಮುಖ್ಯ ಅತ್ತು ಅಂದ ಸರ್ ಒಂದು ಈರ್ನ ದೃಷ್ಟಿ ನನ್ನ ದೃಷ್ಟಿ ಜ್ಞಾನ ಮುಖ್ಯ ಅಂಡ್ ಇತ್ತದ ಕಾಲ ಸರಿಯಾದ ಬದಲಾವಣೆ ಆ ಒಂದು ಪೋಪುಂಡು ಉಪಾಯ ಜನಕ್ಕೆ ನಮ್ಮನ್ನು ಬದುಕೊಡತ್ತೆ ಖಂಡಿತ ಅದಕ್ಕೆ ಬಂತೇವೆ ಈಗ ಪರಿವರ್ತನೆ ಸಂಸಾರೇ ಮೃತಕ್ಕೋ ನಜಾಯತೆ ಎಂದು ಈ ಸಂಸಾರದ ಪರಿವರ್ತನೆ ಅವೊಂದು ಪೋಪುಂಡು ಐದು ಹುಟ್ಟು ಸಾವು ರಡ್ಲ ಉಂಡು ಉದಾಹರಣೆ ಆಯ್ತು ನಡ್ತೊಂದು ಪೋಪುಂಡು ಅದೇ ಲವಲವಿಕೆ ಗುಟ್ಟವರು ಲಿಮಿಟ್ ತಿನ್ನೋದು ಯಾವುದು ಹೆಚ್ಚು ತಿನ್ನೋದಿಲ್ಲ ಒಂದು ಮತ್ತು ಯಾವಾಗಲೂ ತಲೆ ಬಿಸಿ ಅಂತೂ ಮಾಡೋದೇ ಇಲ್ಲ ಮತ್ತು ನಾವಿಬ್ಬರು ಖುಷಿಯಲ್ಲೇ ಇದ್ದೇವೆ ಮತ್ತು ಹಣದ ಬಗ್ಗೆ ಯೋಚನೆ ಇಲ್ಲ ಅವರಿಗೆ ಇವತ್ತಿಗೆ ನಾಳೆ ನೀನು ಯಾಕೆ ಯೋಚನೆ ಮಾಡ್ತಿ ಕೇಳ್ತಾರೆ. ಇಷ್ಟವಾದ ಗುಣ ಅವರು ಸೀದಾ, ಮೋಸ ಇಲ್ಲ, ಕಪಟ ಇಲ್ಲ. ಅದೇ ನನಗೆ ತುಂಬ ಇಷ್ಟ ಆಗಿತ್ತು.
ಮತ್ತು ಇದ್ದವರಿಗೆ ದಾನ ಧರ್ಮ ಮಾಡಬೇಕು ಹೇಳ್ತಾರೆ. ನಮ್ಮಿಂದ ಅದು ಆಗಿದ್ದು. ಮಕ್ಕಳಿಗೆ ಎಜುಕೇಷನ್ ಓದಿಸೋದೆಲ್ಲ ನಾನೇ ಓದಿಸ್ತಿದ್ದೆ. ಬರ್ತಿತ್ತು. ಇವ್ರು ಬಂದು ಸಿಟ್ಟು ಮಾಡಿದೆ, ನನ್ನಿಂದ ಹೆಚ್ಚು ಇವರಿಗೆ ಸಿಟ್ಟು ಬರ್ತಿತ್ತು. ಅದಕ್ಕೆ ಸುಮ್ಮನೆ ಬಿಡ್ತಿದ್ದೆ, ನಾನು ಮಾತಾಡ್ತಿರ್ಲಿಲ್ಲ. 10 ಗಂಟೆಗೆ ಲೆಕ್ಚರ್ನೆಲ್ಲ ಕರ್ಕೊಂಡು ಬರ್ತಿದ್ರು ಕಾಫಿ ಮಾಡಿ ಕೊಟ್ಟರೆ ಅದು ಬಂದವರಿಗೆ ದೋಸೆ ಮಾಡಿಕೊಡು ಹೇಳ್ತಿದ್ರು. ಆಯಿತು. ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಖಾಲಿ ಕಾಫಿ ತಿಂಡಿ ಇಲ್ಲ, ಮತ್ತು ರಾತ್ರಿ ಊಟ ಅಷ್ಟೇ. ಮತ್ತು ಯಾವ ತಿಂಡಿ ಸಹ ಡೈಲಿ ತಿಂತಿರಲಿಲ್ಲ. ಹಾಗೆ ಈ ಹೆಲ್ತ್ ಇರಲಿಕ್ಕೆ ಕಾರಣ ಅವರೇ ನೋಡಿಕೊಳ್ತದ್ದು. ಹೀಗೆ ಒಳ್ಳೆ ಗುಣವೇ ಅವರನ್ನು ಅವರ ಮೇಲೆ ತಂದದ್ದು. ಹೀಗೆ ಇರಲಿ ಅವರಂತ ಹೇಳ್ತಾ ಇದ್ದೇನೆ ನಾನು. ಆದಷ್ಟು ಸಮಾಜ ನಮ್ಮಿಂದ ಆದದ್ದು ಕೊಡಬೇಕು. ನಮ್ಮ ಗೆಳೆತನ ಸಾಧಾರಣ ಒಂದು 40 ವರ್ಷ ಅಂತ 30-40 ವರ್ಷ. ಯಾಕೆಂದರೆ ನಾನು ನನ್ನ ಹೆಚ್ಚಿನ ಕ್ಯಾರಿಯರೆಲ್ಲ ಬೇರೆ ಬೇರೆ ಕಡೆಯಲ್ಲಾಗಿದೆ. ನಾನು ಭಂಡಾರ ಗರ್ಲ್ಸ್ ಕಾಲೇಜಿನಲ್ಲಿ 25 ವರ್ಷ ಅಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದೆ, ಕುಂದಾಪುರದಲ್ಲಿ. ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ ಗೋವಿಂದಾಸ್ ಕಾಲೇಜಿಗೆ ನಿವೃತ್ತರಾಗುವ 3.5 ವರ್ಷ ಇಲ್ಲಿ ಸರ್ವಿಸ್ ಮಾಡಿ ಇಲ್ಲಿ ನಿವೃತ್ತರಾದೆ. ಆದರೆ ಇವರಿಗೂ ಮತ್ತು ನನಗೂ ಆ ಪರಿಚಯ ಭಾಳ ಹಿಂದೆ ಆಗಿತ್ತು. ಯಾಕಂತ ಹೇಳಿದರೆ ನಮ್ಮ ಇಂಗ್ಲೀಷು ಇದು ಈ ಪೇಪರ್ ವ್ಯಾಲ್ಯೂಯೇಷನ್ನಲ್ಲಿ ನಾವೆಲ್ಲ ಓಟಾಗ್ತೇವೆ. ಆವಾಗ ಭಾಳ ಹತ್ತಿರ ನಾವು ಒಬ್ಬರನ್ನೊಬ್ಬರದೆಲ್ಲ ಎಲ್ಲರನ್ನು ಸಾಧಾರಣವಾಗಿ ನಾವು ಮಾತಾಡಿಸಿಕೊಂಡು ಅವರವರ ಸ್ವಭಾವಕ್ಕೆ ಸರಿಯಾಗಿ ಚೆನ್ನಾಗಿ ಪರಿಚಯ ಆಗಿತ್ತು. ನಾವು ಬಂದ ಕೂಡಲೇ ಇವರನ್ನು ಕೇಳ್ತಿದ್ದೆ. ಅವರು ಹೇಗೂ ಇದು ನಮ್ಮ ಊರಿನವರು. ನಾನು ಅಲ್ಲಿದ್ದರೂ ಕೂಡ ನಾನು ಇದೇ ಬೈಕಂಪಾಡಿಯವನು, ಇದೇ ವಿದ್ಯಾದಾಯಿನಿ ಹೈಸ್ಕೂಲ್ನಲ್ಲಿ ಕಲಿತವನು, 4ನೇ ಬ್ಯಾಚಿನಲ್ಲಿ ಪಾಸಾದವನು ಹೈಸ್ಕೂಲ್ನಲ್ಲಿ. ಹಾಗಾಗಿ ಈ ಊರಿನವರಾದ ಕಾರಣ ಇವರು ನಮ್ಮ ಊರಿನ ಕಾಲೇಜಿನಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಇವರ ಹತ್ರ ಯಾವತ್ತೂ ಮಾತಾಡಿಕೊಂಡು ಇರ್ತಿದ್ದೆ. ಯಾಕಂದರೆ ಹೆಚ್ಚಿನ ಇಲ್ಲಿಯ ಅಧ್ಯಾಪಕರದ್ದು ನನಗೆ ಹೊರಗಿನವರೆಗೆ ಪರಿಚಯ ಇತ್ತು. ಹೌದು, ಅಲ್ಲಿ ನಾನು ಮೊದಲು ಸೇರಿದ್ದೆ. ಹಾಗಾಗಿ ಒಳ್ಳೆ ಗೆಳೆತನವಾಗಿ ನಮಗೆ ತುಂಬ ಸಂದರ್ಭಗಳು ಬಂದಿದ್ದು. ಆ ದೇಹದ ಅಸ್ತಿತ್ವವನ್ನೇ ಒಂದು ಮುಖ್ಯ ಅಂತ ಭಾವಿಸುವುದಿಲ್ಲ ನಾನು. ಈ ದೇಹವೇ ಅಲ್ಲ, ಆ ದೇಹದ ಮನಸ್ಸೂ ಅಲ್ಲ, ಮನಸ್ಸಿನ ಆಚೆಗೆ ಒಂದು ಚೈತನ್ಯ ಉಂಟು. ಆ ಚೈತನ್ಯವೇ ಎಲ್ಲ ಕೆಲಸವನ್ನು ಮಾಡೋದು. ಆ ಚೈತನ್ಯ ಎಲ್ಲರಲ್ಲಿಯೂ ಉಂಟು, ಪ್ರತಿಯೊಬ್ಬರಲ್ಲಿಯೂ. ನಾನು ಇದ್ದೇನೆ ಅಂತ ಹೇಳುವಂಥದ್ದು ಆ ನಾನು ಎಂಬ ಅದು ಚೈತನ್ಯದ ಘೋಷಣೆ ಹೊರತು ಆ ವ್ಯಕ್ತಿತ್ವದ ಘೋಷಣೆ ಅಲ್ಲ. ಆದ ಕಾರಣ ನಾನು ಅಂತ ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ಜೀವಿಯ ಮನಸ್ಸಿನಲ್ಲಿ ಬರುವಂಥ ಆ ನಾನು, ಅದುವೇ ಪರಮಸತ್ಯ. ಅದಕ್ಕೆ ಯಾವುದೇ ಬಂಧನಗಳಿಲ್ಲ. ಆದರೆ ನಾನು ಹೋದೆ, ನಾನು ಬಂದೆ ಅಂತ ಹೇಳುವಂಥ ವ್ಯಕ್ತಿತ್ವದ್ದು ಒಂದು ಆರೋಪಿತವಾದ, ವ್ಯವಹಾರಕ್ಕೆ ಉಪಯುಕ್ತವಾದಂಥ ಒಂದು ಈ ಜೀವನ ನಾಟಕಕ್ಕೆ ಬೇಕಾದ ಒಂದು ಪಾತ್ರವೇ ಹೊರತು ಅದಕ್ಕೆ ನಿಜವಾದ ಅಸ್ತಿತ್ವ ಇಲ್ಲ. ಆದ ಕಾರಣ ನಿಜವಾದ ಅಸ್ತಿತ್ವ ಇರೋದು ಒಂದೇ ನಾನು. ಇಡೀ ವಿಶ್ವದಲ್ಲಿ ಒಂದೇ ಚೈತನ್ಯ ಇರೋದು, ಕಣದಲ್ಲಿ ಅದೇ ಇರೋದು, ಎರಡನೇದು ಇಲ್ಲವೇ ಇಲ್ಲ ಎಂಬಂಥ ಆ ನಿಲುವಿಗೆ ಇದನ್ನು ಪ್ರತಿಯೊಬ್ಬನೂ ಕೂಡ ತನ್ನ ಮನಸ್ಸಿನಲ್ಲಿ ವಿಚಾರಗಳು ಇಲ್ಲದಾದಾಗ ಅವನಿಗೆ ತಕ್ಷಣಕ್ಕೆ ಅದು ಗೋಚರವಾಗುವಂಥ ಸತ್ಯ. ಅವರೇ ಹೇಳಿದಂತೆ ಈಗ ನಾನು ಕೇಳಿಸಿಕೊಂಡ ಹಾಗೆ ಆ ಸಂಸ್ಕಾರದಿಂದಲೇ ಬಂದಿರಬೇಕು. ಯಾಕೆಂದರೆ ಅವರ ಆ ಗಾಣಮೂಲೆಯ ಅಲೆಯ ಆ ಸಂಸ್ಕಾರ ಬಂದಿರಬೇಕು. ಹಾಗಾಗಿ ಅವರು ಇದನ್ನು ಅವರಿಗದು ಸಹಜವಾಗಿಯೇ ಒಂದು ರೂಢಿಸಿಕೊಂಡು ಬಂತು. ಹಾಗಾಗಿ ಅವರ ಸಹಜ ಸ್ವಭಾವದ ಒಂದು ಭಾಗವೇ ಅಂತ ನನಗೆ ಅನಿಸ್ತದೆ. ಬೇರೆ ನಾವಿಲ್ಲಿ ಇಲ್ಲಿಗೆ ನಾವು ಈಗ ನಿವೃತ್ತರಾದ ನಂತರ ನಾವು ಸಾಮಾನ್ಯವಾಗಿ ಇಲ್ಲಿ ಇವರ ಕುಟುಂಬದೊಡನೆ ಭಾಳ ಆತ್ಮೀಯವಾಗಿ ಬೆರೀಲಿಕ್ಕೆ ಅನುಕೂಲ ಆಯಿತು. ನನಗೂ ಅನುಕೂಲ ಆಯಿತು. ಯಾಕೆಂದರೆ ನನ್ನ ಮಿಸಸ್ ತೀರಿ ಹೋಗಿ ಸುಮಾರು ಭಾಳ 30 ವರ್ಷದವರೆಗೆ ಆಯಿತು. ಹಾಗಾಗಿ ನನಗಿಲ್ಲಿ ಧಾರಾಳವಾಗಿ ಸಮಯವೂ ಸಿಗ್ತದೆ. ಮತ್ತು ಈ ಇವರ ಜೊತೆಯಲ್ಲಿ ಇವರಿಗೂ ಇವರ ಮಿಸಸ್ ಇಬ್ಬರು ಕೂಡ ನಮಗೆ ಭಾಳ ಮತ್ತು ಇವರ ಮಕ್ಕಳು ಕೂಡ ತುಂಬ ಆತ್ಮೀಯತೆಯಿಂದ ವರ್ತಿಸುವುದರಿಂದ ನನಗೆ ಭಾಳ ಒಂದು ಸಮಯ ಕಳೆಯಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಎಲ್ಲ ವಿಷಯವನ್ನು ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೇನೆ, ಇವರಿಗೆ ತಿಳಿತದೆ. ಇವರ ಮಕ್ಕಳು ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ. ಹಾಗಾಗಿ ಒಂದು ನಮ್ಮದೇ ಮನೆ ಎಂಬ ಹಾಗಾಗಿ, ಅಥವಾ ನಮ್ಮ ಮನೆಗಿಂತಲೂ ಹೆಚ್ಚು ಎಂಬಂಥ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬೋದು ಖಂಡಿತವಾಗಿ. ಇಡೀ ಸುರತ್ ಕಲ್ಲಡಿ ಆ ರಿಕ್ಷಾದಕ್ಕಲ್ಡ ವಾ ಬಸ್ ಸ್ಟ್ಯಾಂಡ್ ರಿಕ್ಷಾದ ಕಂಡಕ್ಟರ್ಡಕ್ಕೆ ಎಂಡಲ GM ಸರ್ನ ಇಲ್ಲಿ ಬಣ್ಣ ಅಕ್ಕಂತೋಜ ಬೇರೆ ಎರಡನೇದಾದ ಬಂಡ ಓಲು GM ಸರ್ ಅವ್ರನ್ನ ಕುಟುಂಬ ಉಂಡ ಅವಳು ಪಾಸಿಟಿವ್ ಎನರ್ಜಿಯೇ ಬರೋದುಂಡು. ಬಂಡ ಕರಿನ
ಏತೋ ಸಮ ಹಿಡ್ದು ಎಂಕಲ್ ಮುಲ್ಪ ಬ್ರಹ್ಮಕುಮಾರಿ ಎಂಕಲ್ ಇನ್ಸ್ಟಿಟ್ಯೂಷನ್ಗೆ ಒಂಜಿ ಅವ್ರ ಬಾಡಿಗೆಗೆ ಇಲ್ಲು ಕೊಡ್ತೀರಿ ಒಂಜಿ 10-16 ವರ್ಷದಿಂಚಿ ಎಂಕಲ್ ನೆಟ್ಟಿಡುಲ್ಲ ಅಕಲ್ಲ ಇಂಚಿ ಇಪ್ಪಾಗ ಒಂಜಿ 2 ವರ್ಷಡ್ ಒಂತೆ ದಿನ ಮುಲ್ಪ ಉಪ್ಪೇರು ಬೊಕ್ಕಾರ್ನ ಅಕಲ್ ಅನಾರೋಗ್ಯ ನಿಮಿತ್ತವಾದ ಜೋಕುಲ್ನ ಕೈತಲು ಉಪ್ಪೇರು ಏಪ ಬರ್ಪೀರಿಂದು ಈ ಊರ್ದ ಅಕಲ್ ಕಾತುಕುಲ್ಲುನಿ ಮೆಕ್ಕಲ್ನ ಇಲ್ಲಿ ಬಾಕಿಲು ಓಪನ್ ಉಂಡದಾಂಡ ಬರಿತಲ್ಲದ ಅಕಲ್ ಮಾತ ಬರ್ತದೆ ಮೆಕ್ಕಲ್ನ ಬಗ್ಗೆ ಪಾತಿರ್ದು ಖುಷಿ ಇಟ್ಟು ಬೊಕ್ಕ ಈ ಫ್ಲ್ಯಾಟ್ ಬದುಕು ಅಕಲಿಗಾತು ಒಂಜಿ ಇಷ್ಟ ಇಜ್ಜಿ ಇಂಚಿನ ಒಂಜಿ ಜಾಲು ಇತ್ತಿನ ಇಲ್ಲಿ ಮುಲ್ಪ ಒಂಜಿ ತಿರ್ಗುನ ಬತ್ತಿನ ಅಕಲ್ ಒಂಜಿ ಪಾತಿರ್ನ ಭಾರಿ ಒಂಜಿ ಖುಷಿತ ಒಂಜಿ ಬದುಕು ಮೆಕ್ಕಲ್ ನಿಜವಾದ್ಲ ರೋಲ್ ಮಾಡೆಲ್ದ ಸೋ ಕಾಲ್ಡ್ ಅನ್ ಪನ್ಪಾತ ನಮ್ಮ ಬಹುಶಃ ಎನ್ನ ಅಭಿಪ್ರಾಯದ ಪ್ರಕಾರ ಮೆಕ್ಕಲ್ ರಡ್ಜನ್ಲ ರೋಲ್ ಮಾಡೆಲ್ಸ್ ಗುರುಕುಲ ಪದ್ಧತಿದ ಆ ಟೈಮಿಗಲ ಇತ್ತೆಗಲ ಅಜಗಜಾಂತರ ಅಪಗದ ಟೈಮ್ಡು ಗುರು ಪಂಡೆಂಡ ಆಯ್ ಬತ್ತೆ ಪಂಡೆಂಡ ವಿದ್ಯಾರ್ಥಿಲು ಪಾರುನಿ ಇತ್ತಂಚತ್ ವಿದ್ಯಾರ್ಥಿ ಗುರುಕುಲ ಒಟ್ಟಿಗೆ ಬಾರುಡು ಕುಲ್ದು ಪಾಡು ನಂಚಿನ ದಿನ ಐಕ್ ಕಂಪ್ಯಾರಿಸನ್ ಕೊರಿಯರ ಬಲ್ಲಿ ಆ ಕಂಪ್ಯಾರಿಸನ್ ಕೊರ್ಪುನ ತಪ್ಪು ಅಂದ ಎನ್ನ ಅಭಿಪ್ರಾಯ ಬೊಕ್ಕ ಮೆಕ್ಕಲು ನಿವೃತ್ತ ಆಯ್ನ ಮಾತ ಪ್ರೊಫೆಸರ್ ನಕಲೆ ಬೈಯಡ 5 ಗಂಟೆ ಹಿಡ್ದು ಬೊಕ್ಕ ಗೋವಿಂದಾಸ್ ಕಾಲೇಜ್ದ ಅಲ್ಪೊಂಜಿ ಗ್ರೌಂಡ್ ಅವರ ಮೀಟಿಂಗ್ ಆಯರುಂಡು ಮೆಕ್ಕಲ್ನ ಬೊಕ್ಕ ಅಕಲ ಮಾತ ವಿಚಾರಗಳೇನು ಅಕಲ ಹಂಚೊಂದು ಅಕಲ ಜ್ಞಾನ ದಿಂಜಿದು ಬರ್ತದೆ ಐನು ಬೊಕ್ಕ ಮನದಾನಿ ಐತ ಬಗ್ಗೆ ಡಿಸ್ಕಷನ್ ಉಂಡು ಐನು ಬಾತಿರ್ದು ಬಯ್ಯನಗ ಕತ್ತಲಾಯನ ಇಡ್ಬೇಕನೆ ಒರಿಯೋರಿ ಪಿದಾಡ್ದು ಅಕಲ್ನ ಜಾಗಡ್ ಬೋಪೇರು ಅಕಲೆ ಐಟ್ ರಘುರಾಮ್ ಸರ್ಲ ಉಳ್ಳೇರು PK ಮೊಯ್ಲಿಲ್ಲ ಉಳ್ಳೇರು ನಮ್ಮ GMR ಸರ್ಲ ಉಳ್ಳೇರು ಇತ್ತೆ NITಕೆದ ಕೆಲವೊಂಜಿ ಮಲ್ಲ ಆಫೀಸರ್ಸ್ನ ಲೈಟ್ ಇತ್ತದೆ ಅಕಲ್ನೊಟ್ಟಿಗೆ ಕುಲ್ಲುನ ಪಂಡಿನ ಬೇತ ದಾಲ ವಿಚಾರ ಬರ್ಪುಜಿ ಇನ್ನಿತ ರಾಜಕೀಯ ವಿಷಯದ ಬತ್ತಿನ ಎಲ್ಲಿಯ ಪುರ್ಕಟ್ ಬಾಲೆ ಅಲ್ಪ ಮುಟ್ಟಲ ವಾ ರೀತಿದ ಬದಲಾವಣೆ ಇತ್ತದ ಒಂಜಿ ಎಲೆಕ್ಟ್ರಾನಿಕ್ ಆತಂಡೆ ಪನ್ಪುನ ಮಾತ ವಿಚಾರದ ಬಗ್ಗೆಲ ದಿಂಜಿ ದಿನ ಜ್ಞಾನ ಈ ಮಾತ ದಿಗ್ಗಜೇರಡ ಉಂಡು ಐಕೋಸ್ಕರ ಯಾನೆ ಈ GMR ಸರ್ನ ದಾದ ಒಂಜಿ ಇನ್ನಿತ ಇಂಟರ್ವ್ಯೂ ದೊತ್ತೊಂದರ ಖಂಡಿತವಾದ್ಲ ಒಂದು ಮಸ್ತ್ ಜನಕ್ಕೆ ಇನ್ಸ್ಪೈರ್ ಆಪುಂಡು ಬೊಕ್ಕ ಆ ಪಾಸಿಟಿವ್ ಎನರ್ಜಿ ದಾದಾ ಪನ್ಪುನ ನಿಜ ಅನುಭವ ಎಂಕ್ಲಿಗೆ ಮಾತೆರೆಗ್ಲ GMR ಸರ್ ಬೊಕ್ಕ ಅರ್ನ ಫ್ಯಾಮಿಲಿ ಹಿಡ್ದು ತಿಕ್ಕದಿಂಡು ಪಂಡು ಅಕ್ಲಿಗೆ ಶುಭ ಹಾರೈಸಿ ಸರಿ ಈ ಪೊರ್ತುಡು ಇತ್ತದ ಒಂಜಿ ವ್ಯವಸ್ಥೆ ಅಂತೂನಗ ಎಂಚ ಒಂದನ್ನು ಜನಕುಲು ಇತ್ತದ ಜೋಕುಲು ಇತ್ತದ ಜೋಕುಲು ಮೇಯ್ನ್ ಅಕ್ಲ ಪ್ರಾಬ್ಲಮ್ ಬಂಡಕ್ಲಿಗೆ ಸರಿಯಾದ ಮಾರ್ಗದರ್ಶನ ಇಚ್ಚಿ ಈ ಜನ್ರೇಷನ್ ಪನ್ಪಿನ ಕುಲ್ಲಜರ್ ಬಹುಶಃ ಪಂಡ ಕೇನ್ನಕುಲ್ಲ ಕೇನ್ನಕ್ಲ ಇಚ್ಚಿ ರೆಡ್ಲ ಇಚ್ಚಿ ಪಂಪ್ನಕ್ಲು ಇಜ್ಜಿ ಕೇನ್ನಕ್ಲು ದುಂಬೆ ಇಚ್ಚಿ ರೆಡ್ಲ ಇಚ್ಚಿ ಅಂಚದಪ್ಪನಾಗ ಏರನ್ನ ದೂರ ಲೆಕ್ಕ ಇಚ್ಚಿ ಅವು ಅಪ್ಪಮ್ಮ ಆವಡು ಸಮಾಜ ಆವಡು ಅಥವಾ ಇದೇ ಕಲ್ಪನ ಟೀಚರ್ಸ್ ಆವಡು ಏರೆಲ್ಲ ದೂರಿನ ಪರಿಸ್ಥಿತಿ ಇಚ್ಚಿ ಅವು ಒಂಜಕ್ಕೊಂಜಿ ಹೊಂದಿಕೆ ಆಪುಜಿತ್ತೆ ಅದಾಯನ ಗೊತ್ತಿಜ್ಜಿಂಕ್ ಸರ್ ಏತ್ ಪೊರ್ತು ಗಿರ್ಜೆಪ್ಪೋರ್ ಕಾಣ 5 ಗಂಟೆ ಲಕ್ಕೋರ್ ಅಂದು ಬಂಟಾರೆ ಅಂತ ಏತ್ ಪೊರ್ತು ಜೆಪ್ಪೋರ್ ಜೆಪ್ಪುನ ಊಟ ದಾದ ಇರ್ನ ಪುಸ್ತಕ ಓದುನ ಅಂಚಪುರದಲ್ಲ ಪುಸ್ತಕದ ಅಂತ ಬಿಡ್ತೈತೆ ಅದು ಮಿತ್ತುನಂತ ಮರಳಿತ್ತಂಡು ಇತ್ತ ಪುಸ್ತಕ ಬಿಡ್ತೆ ಟೀ ತುಪ್ಪೆ ಎಂಕ್ಲು ಪಾತ್ರೆ ಒಂದು ಕುಲ್ವ ರೆಡಿಯಾನ ಎಂಚಂಡಲ್ಲ ಜೋಕ್ಲು ಬರ್ತೇನೆ ಫುಲ್ ಎಂಗೇಜ್ ಇದೆ ಬಹುಶಃ ಎರಡು ಕೂಡ ನಾನು ಕೇಂದ್ರ ಬೇಕು ಅನ್ನೋದು ಇತ್ತದ ಕೇಂದ್ರಿ ಜವನೆರೆಗೆ ಜವಂದಿನ ಕಲೆಗೆ ಇವ್ರ ಪ್ರತಿಯೊಂದು ಇರ್ನ ಯಶಸ್ಥ ಪಿರೋಡಿ ಇರ್ನ ಯಜಮಾಂತ ತಂದು ಗುರ್ಕಾರ್ದಿ ಬಾರಿ ಮಲ್ಲ ಪಾತ್ರ ಅಂದ್ ಬಂಡಾರ ಅಂಜನ್ ಬಾರಿ ಅನ್ಯೋನ್ಯತೆ ಡಿನಿಕ್ಲ ಉಲ್ಲಾರ ಅಂಡ್ ಇತ್ತದ ವ್ಯವಸ್ಥೆ ಅಂತೂನ ಇತ್ತ ಬಗ್ಗೆ ಟೈಮ್ ಪನೋಡೊಂದಿಜ್ಜಿ ಒಯ್ಟ ತತ್ತುಬೂರು ಒಂದಲ್ಲಿರುತ್ತೆ ಜನಗಳು ಸಂಸ್ಕಾರ ಇತ್ತ ಜೋಕ್ಲಿಗೆ ಸಂಸ್ಕಾರ ಕಲ್ಪಾದಿಜೀರು ಅಪ್ಪಮ್ಮಗೆ ಬಡ್ಚಿ ಫ್ರೀ ಬಿಡ್ತೀರಿ ಆ ಫ್ರೀ ಬಿಡ್ನಾಡ ದಾನ ಪಂಡು ಬಂದಾಗ ಈ ಜೋಕ್ಲಿಗೆ ಥಿಂಕ್ ಮಾಡ್ಬಿಡ ಶಕ್ತಿ ಕಮ್ಮಿ ಆಗ್ಬಿಡು ಒಂಜಿ ಎರಡನೇದ ಆಗುಗಳು ಏನು ಸಮಾಜ ಹೇಗುಂಟು ಉಳಿದವರು ಹೇಗಿದ್ದಾರೆ ನಾವು ಹೇಗಿರಬೇಕು ಇಚ್ಛಾನುಸಾರ ಅವು ಹಾಳು ಇಡೀ ಹಾಳತ್ ನೆಂಚ ಬಂದಾಗ ಜೋಕ್ಲಿನ ಇಚ್ಛಾನುಸಾರನ ಬೆಳಿಪಾದ ಜೋಕ್ಲಿಗೆ ಆತ ಫ್ರೀಡಮ್ ಕೊಡ್ತ ಆ ಫ್ರೀಡಮ್ ದಾನೆ ಇನ್ಯಾತನ ಬಂದಾಗ ಆಕ್ಲಿಗೆ ಗೊತ್ತು ಜಾಕ್ಲು ಒಳ್ಳೆಯರು ಎಂಗ್ಲ ಕಾಲಡು ಅಪ್ಪಮ್ಮ ಜೋರು ಅಂತ ತೊಯ್ತೇರಿ ಹಾಕೊಂದಿತ್ತೇರಿ
ಪಾಕ ಪೆಟ್ಟು ತಿಂತೇನೆ. ಖಂಡಿತ ಅಂದ್ರೆ ಹೆಚ್ಚಿನ ಮಾದಿರ್ಲ ತಿಂತಾರೆ ಇನಿ ಅವು ಕಾಲ ಅಂಚಿನ ಇನಿ ಕೈ ದತ್ತಂಡ ಕೈ ಪತ್ತೆ ಮಗೆ ಅಂಚ ಅಡಮುಂಟಾತಂಡು ಇತ್ಯದ ಕಾಲ ಅಂಚ ಉಂಡು ಏರ್ನ ದೂರ್ನ ಲೆಕ್ಕಜ್ಜಿ ಒಂಜಿ ಎಜುಕೇಷನ್ ಸಿಸ್ಟಮ್ ಹಾಳತ್ತಂಡು ಒಂಜಿ ಎರಡನೇದಂಚಿನ ಮಂಡ ಆ ಸಾಮಾಜಿಕ ಕಟ್ಟುಪಾಡುಗಳು ಇಲ್ಲ. ಇನಿ ಒಂಜಿ ಸೊಸೈಟಿನ ಉಪ್ಪುನಾಗ ಸೊಸೈಟಿದ ಕೆಲ ನಿಯಮಗಳುಂಟು, ಆ ನಿಯಮನ ಪಾಲಿಸೋದು ಪೂರ್ಣಮ ಒಬ್ಬ ಮಂಡ ಕೆಂಚನುಂಡು. ಮದ್ವೆ ಐದು ವರ್ಷ ಸರ್ ಮದ್ಮೆ ಅದು 1968 ಲೆಕ್ಕ ಪಡೆಯುತ್ತಾನೆ. 51 ವರ್ಷ ಪಂಡ ಬಂಗಾರ ಬಲ ಆದ 1 ವರ್ಷ ಬಂಗಾರದ ಅಂಚಿನ ಸಂಸಾರ ಉಳ್ಳವರೆ ನನಗೆ ಏನೇ ಕಡೆ ಒಂದೇ ಕಾತ್ರೇನೆ ಅಂತೆ ಇನಿ 50 ವರ್ಷ ಬಿಡುದು 5 ದಿನಾನ ಒರೆ ದೂರ ಆಗಿ ನಂಚಿನ ಕಾಲೋಡು ನಮ್ಮವಲ್ಲ ಎಂಟು ಪೊರ್ಲುಳ್ಳ ಖಂಡಿತ ಇರ್ನಂಚಿನ ಒಂಜಿ ಜೋಡಿ ತೂತಿನಂಚಿತ್ತಿನ ಒಂದು ಜಾತಿ ಜನಕ್ಕೆ ಮಾದರಿ ಆವಡು ಪ್ರೇರಣೆ ಆವಡು ದೇವರ ದಯಟು ಅಂಚೆ ಎಂಕ್ಲು ಸಾಧಾರಣ ಒಂಜಿ ಮಾದರಿದಲ್ಲಿ ಉಳ್ಳ ಖಂಡಿತ ಖಂಡಿತ ಎಂಕ್ಲು ಡಿಸ್ಪ್ಯೂಟು ಗಲಾಟೆ ಶೌಟಿಂಗ್ ದಾಲಚಿ ಅಡ್ಜಸ್ಟ್ಮೆಂಟ್ ಖಂಡಿತ ಯಾರು ಪಂಡೆ ಕಾಲ್ಗೇನು ಆಳು ಪಂಡೆ ಯಾನೆ ಮಿತ್ತು ಯಾನೆ ಮಲ್ಲ ಅಂದೆನ್ನಂಡ ಐತೆ ಆಪುಜಿ ಅವಿಜಿ ಇತ್ತಿನ ಎಂಕ್ ಯಾನ್ ಹೆಂಗುಪ್ಪನಗ ಕಾಲೇಜ್ ಲೆಕ್ಚರ್ ಆದಪ್ಪನಗ ಯಾನೇ ಒಂಜಿ ಜನ ಎನ್ನಾತ್ ಇಂಗ್ಲೀಷ್ ಗೊತ್ತಿದ್ದು ನಾ ಏರ್ಲ ಇತ್ತಿನ ತರೇಟ್ ಖಂಡಿತ ಅಂಚೆ ಬತ್ತನ ಬಂಗ ಆಪುಂಡು ಅಡಿಗೆ ಡೌನ್ ಉಂಡು ಡೌನ್ ಇಂಚಕ್ಕೆ ಬತ್ತಿ ಬುಕ್ಕ ಡೌನ್ ಉಂಟವು ರಂಬ್ರೇರ್ ಬತ್ತಿ ಬುಕ್ಕ ಅವು ಡೌನ್ ಉಂಡೆ ಅಹಂಕಾರ ಕಮ್ಮಿ ಉಂಡೆ. ಖಂಡಿತ ಖಂಡಿತ ಸರ್ ಇಂಚೆನೆ ಇರ್ನ ಜೋಡಿ ವೈವಾಹಿಕ ಜೀವನ ಅಂಚನೆ ತುಂಬತ್ತನಾಡು ಅಂಚೆ ನೀರು 81 ವರ್ಷಡುಲ್ಲಾರು ಖಂಡಿತವಾದ 100 ವರ್ಷ ಆರೋಗ್ಯಪೂರ್ಣವಾದ ಆ ದೇವರಿಗೆ ಒದಗಾಡು ಬಂದೆ ಎಂಕುಲು ಇರಗೆ ಪ್ರಾರ್ಥನೆ ಮಲ್ಪ ನಿಕ್ಲನ ಒಂದು ಪ್ರೀತಿ ವಿಶ್ವಾಸ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.